ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಪ್ಯೂರ್ ಕೌ ಘೀ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ಅಡುಗೆಯನ್ನು ನಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಧನ್ಯಲತಾ ಅವರು. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ಅವರೇ ಹೇಳಬೇಕು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಹಬ್ಬಗಳೆಲ್ಲ ಒಂದಾದ್ಮೇಲೆ ಒಂದು ಆಗ್ತಾ ಇದೆ. ಸೊ ಇವತ್ತು ನಮಗೆ ಹಬ್ಬಕ್ಕೆಲ್ಲ ಆಗುವಂಥ ಅಡುಗೆಗಳನ್ನೇ ಹೇಳ್ಕೊಡ್ತೀರಾ ಅಥವಾ ದಿನನಿತ್ಯಕ್ಕೆ ಆಗುವಂತದ್ದು? ದಿನನಿತ್ಯದ ಅಡಿಗೆ, ಹಬ್ಬದ ದಿವಸ ಹಬ್ಬದ್ದೇ ಹೇಳಿ. ಅಲ್ವಾ? ಅಂದ್ರೆ ಆವತ್ತು ಇಂಥದ್ದೇ ಕೆಲವೊಂದು ಇರುತ್ತೆ ಪದ್ಧತಿ, ಹೀಗೆ ಬೇಕು ಅಂತ ಹೇಳಿ. ಬಟ್ ದಿನನಿತ್ಯಕ್ಕೆ ಡಿಫ್ರೆಂಟ್ ಏನಾದ್ರೂ ಬೇಕು. ಸೊ ಯಾವ ಅಡಿಗೆಯನ್ನ ಹೇಳ್ಕೊಡ್ತಿದ್ದೀರಿ? ನಾವು ಯಾವಾಗ್ಲೂ ಆಪವನ್ನು ಅಕ್ಕಿಯಿಂದ ಮಾಡೋದಲ್ವಾ. ಇವತ್ತು ನಾನು ಈ ಗೋಧಿ ಹಿಟ್ಟಿನಿಂದ ಒಂದು ಆಪವನ್ನು ಮಾಡ್ತಿದ್ದೇನೆ. ಅಪ್ಪವ ಅಪ್ಪವು? ಅಪ್ಪ ಅಲ್ಲ, ಆಪ ಆದ್ರೆ ಗೋಧಿ ಹಿಟ್ಟಿನಿಂದ ಮಾಡ್ತಾರೆ. ಗಣಪತಿಗೆ ಬಹಳ ಪ್ರಿಯವಾದ, ಗಣೇಶ ಚತುರ್ಥಿಯ ದಿವಸ ಬೇಕೇ ಬೇಕು. ಆದ್ರೆ ಇವತ್ತು ನಾನು ಆಪಮ್ಮ ಹೇಳ್ತೇವಲ್ಲ, ಕೇರಳ ಸ್ಟೈಲ್, ಅದನ್ನು ದೋಸೆ ಇನ್ನೊಂದು ರೀತಿಯಾದಂತ ಇದು ಆಪ. ಕರೆಕ್ಟ್. ಎಸ್, ಅದನ್ನ ಹೇಳ್ಕೊಡ್ತಾ ಇದ್ದಾರೆ. ಅದು ಕೂಡ ಗೋಧಿ ಹಿಟ್ಟಿನಿಂದ. ಇನ್ನೊಂದು ಅದಕ್ಕೆ ಬೇಕಾದ, ಅದಕ್ಕೆ ಇನ್ನೊಂದು ಒಂದು ಕುಕುಂಬರ್ ಇದೊಂದು ಚಟ್ನಿ, ಅದಕ್ಕೆ ನುಂಚ್ಕೊಂಡು ತಿನ್ನುವಂಥದ್ದು. ಓಕೆ. ಇವತ್ತು ಎರಡು ಕೂಡ ಒಂದಕ್ಕೊಂದು ಅನುಗುಣವಾಗಿ ಟೇಸ್ಟ್ ನೋಡುವಂಥದ್ದು. ಸರಿ, ಹಾಗಾದ್ರೆ ಊಟದ ಸಮಯ ಹೆಚ್ಚು ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ, ಬನ್ನಿ ಕಿಚನಿಗೆ ಹೋಗ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಇದು ಚಿಕನ್ಗಿಂತ ಮೊದಲು ಮೊಟ್ಟೆನ ಅಥವಾ ಹಾಗೆ ಕೇಳ್ತಾರಲ್ಲ, ಈಗ ಚಟ್ನಿಯ ದೋಸೆ, ಇದು ಆಪಮ್ಮ. ಸುರಿಗೆ ದೋಸೆ ಮಾಡುದು ಮತ್ತೆ ಚಟ್ನಿ ಮಾಡುದು. ಓಕೆ, ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಈಗ ಮೊದಲಿಗೆ ಇದು ತೆಂಗಿನ ತುರಿ ಮತ್ತು ನಮ್ಮದು ಯಾವ್ದು ಅಕ್ಕಿ ಸಾಕ್ತದೆ, ಇದನ್ನ ಬಾಯ್ಲ್ಡ್ ರೈಸ್, ಇದು ಅನ್ನ ಮಾಡಿ ಇಟ್ಟುಕೊಂಡದ್ದು ನಾನು. ಅಥವಾ ನೀವು ಇದರದ್ದು ಸಾಕ್ತದೆ, ಬೆಳ್ತೆ ಅಕ್ಕಿಯ ಅದು ಸಾಕ್ತದೆ. ಯಾವ್ದು ಸಾಕ್ತದೆ, ಬೆಂದದ್ದು ಒಂದು ಬೇಕು ನಮ್ಗೆ, ಬೆಂದ ಅನ್ನ ಬೇಕು ನಮ್ಗೆ. ಈಗ ಈ ಎರಡನ್ನು ಸ್ವಲ್ಪ ಉಪ್ಪು ಹಾಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಕೂಡ್ಲೆ ಆಗುವಂತದ್ದು. ಅನ್ನ ಮತ್ತೆ ತೆಂಗಿನ ತುರಿ ಅಷ್ಟೇ. ಅನ್ನ, ತೆಂಗಿನ ತುರಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಬೇಕಾ? ನೀರು ಒಳ್ಳೆ ಫೈನ್ ಪೇಸ್ಟ್ ಆಗ್ಬೇಕು ಈಗ ನಮಗೆ. ನೋಡ್ಕೊಳ್ಳಿ, ಎಷ್ಟು ಸಾಕಾ? ಸಾಕು. ಸಾಕು. ಈಗ ಇದನ್ನು ಇದಕ್ಕೆ ಹಾಕೊಳ್ಳೋಣ. ಇದರಲ್ಲಿ ಸ್ವಲ್ಪ ನೀರು ಹಾಕೊಳ್ಳಿ. ಹಾಕ್ಲಾ? ಸ್ವಲ್ಪ ಹೆಚ್ಚಲ್ಲ. ಈ ಗೋಧಿ ಹಿಟ್ಟನ್ನು ಸಾಕು. ಗೋಧಿ ಹಿಟ್ಟನ್ನು ಅಂದ್ರೆ ಇದರಲ್ಲಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಂಟು ಬರ್ತದೆ ಹೇಳಿ, ನಾವು ಒಮ್ಮೆ ಒಂದು ಸರ್ತಿ ಒಂದು ಮಿಕ್ಸಿ ಮಾಡಿ ಬಿಟ್ರೆ ತೊಂದರೆ ಇಲ್ಲ ಅಂತ ಹೇಳಿ. ಓಕೆ. ಅದು ಮೂರನ್ನು ಒಟ್ಟಿಗೆ ಸಹ ಮಾಡ್ಬೋದು. ಆದ್ರೆ ಈ ತೆಂಗಿನ ತುರಿ ಸ್ವಲ್ಪ
ಗ್ರೈಂಡ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತೆಗಿತದೆ. ಅದಕ್ಕೋಸ್ಕರ ಅನ್ನ ಎಲ್ಲ ಬೇಗ ಇದಾಗ್ತದೆ, ಗ್ರೈಂಡ್ ಆಗ್ತದೆ. ಈ ತೆಂಗಿನ ತುರಿ ಸ್ವಲ್ಪ ಟೈಮ್ ತೆಗ್ತದೆ. ಸಾಕ ನೀರು ಹೇಗೆ ಸಾಕು, ನೋಡುವ ಬೇಕಿದ್ರೆ ಮತ್ತೆ ಹಾಕೊಳ್ಳು. ಸಾಕಲ್ಲ? ಹಾ, ಸಾಕು. ಈಗ ನಾವು ಒಂದು ಕಾವಲಿಯನ್ನು ಇಟ್ಟುಕೊಳ್ಳೋಣ. ಕಡಾಯಿ ಟೈಪ ಏನು? ಆಕ್ಚುಲಿ ಆಪದ್ದು ಕಾವಲಿದ್ರೆ ಅದು ಒಳ್ಳೇದು. ಆಪದ್ದು ಇಲ್ಲದಿದ್ರೆ ನಮ್ಮದು ಹೀಗೆ ನಾರ್ಮಲ್ ದೋಸೆ ಕಾವಲಿ ಅಥವಾ ಕಡಾಯಿಯಲ್ಲಿ ಸಹ ಮಾಡ್ಬೋದು ಇದನ್ನು. ಕಡಾಯಿಯಲ್ಲಿ ಈಗ ಏನ್ ಕೊಡ್ಲಿ? ಕಡಾಯಿ ಕೊಡ್ಲಿ? ಕಡಾಯಿಯಲ್ಲಿ ಮಾಡುವ ನಾವು, ಅದರಲ್ಲಿ ಸ್ವಲ್ಪ ಈಸಿಯಾಗಿ ಬರ್ತದೆ. ದಪ್ಪಕ್ಕೆ ಬರ್ಬೇಕಲ್ಲ? ಸ್ವಲ್ಪ ತುಂಬಾ ನೀರ್ ಸಾಕ್ಬಾರ್ದು, ತುಂಬಾ ದಪ್ಪ ಸಾಕ್ಬಾರ್ದು. ಇದಕ್ಕೇನು ಆಯಿಲ್ ಹಾಕ್ಬೇಕಾ? ಬೇಡ. ಈಗ ನೋಡಿ, ಈಗ ನನ್ಗೆ ಇದು ಸ್ವಲ್ಪ ಈಗ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದಾಗಿ ನಾವು ಈ ಸೋಡಾವನ್ನು ಸ್ವಲ್ಪ ಬಳಸ್ತಿದ್ದೇವೆ ಇಲ್ಲಿ. ಈಗ ಇಲ್ಲದಿದ್ರೆ ನಾವೇನ್ ಮಾಡ್ತೇವೆ, ರಾತ್ರಿ ಮಾಡಿ ಇಡುದಾದ್ರೆ ಇಷ್ಟು ಹಾಕಿ ನಾವು ಮಾಡುದಲ್ಲ. ಅಥವಾ ಇನ್ನೊಂದು ವಿಧಾನ ಉಂಟು ಹೇಳಿದೆ, ತೆಂಗಿನ ನೀರು ಉಂಟಲ್ಲ, ತೆಂಗಿನ ನೀರನ್ನು ನಾವು ಬೆಳಿಗ್ಗೆ ಕಟ್ ಮಾಡಿ ಆ ನೀರಿಗೆ 1.5 ಚಮಚದಷ್ಟು ಸಕ್ಕರೆ ಹಾಕಿ, ಒಂದು ಲೋಟ ನೀರಿದ್ರೆ 1-2 ಚಮಚದಷ್ಟು ಸಕ್ಕರೆ ಹಾಕಬೇಕು. ಹಾಕಿ ಅದನ್ನೊಂದು ಗ್ಲಾಸ್ನ ಬಾಟಲಿ ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ, ಮತ್ತೆ ಯಾವ ಈಸ್ಟು ಬೇಡ, ಯಾವ ಇಂಥ ಸೋಡಾ ಬೇಡ, ಯಾವ್ದು ಬೇಡ, ಅದನ್ನು ಯೂಸ್ ಮಾಡಿದ್ರೆ ಬಹಳ ಚೆನ್ನಾಗಿ ಬರ್ತದೆ. ಅದೊಂದು ಒಳ್ಳೆ ಮೆಥಡ್. ಯಾಕಂದ್ರೆ ನೈಸರ್ಗಿಕವಾಗಿ ನಾವು ಅದಕ್ಕೆ ತುಳುವಲ್ಲಿ ಒಂದು ವರ್ಡ್ ಕಮೇರ ಏನೋ ಹೇಳ್ತಾರೆ, ಕಮೇರ ಒಂದು ನಮ್ನೆ ಟಾಡಿ. ಹೌದು ಅದು ಆಗ್ತದೆ. ಓಕೆ, ನೋಡಿ ಇದೀಗ ಬ್ಯಾಟರ್ ರೆಡಿ ಆಯ್ತು. ನಾವು ಸ್ವಲ್ಪ ಇದನ್ನು ಸಹ ಹಾಕೊಂಡೆವು, ಸೋಡಾ ಪುಡಿ. ಅದರಿಂದಾಗಿ ತುಂಬ ಸಹ ಹಾಕೊಳ್ಳೋದು ಬೇಡ, ಒಂದು 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ಮಾತ್ರ ಸಾಕು. ಹಾಕೊಂಡ ಮೇಲೆ ಮತ್ತೆ ಇಮಿಡಿಯೇಟ್ ಆಗಿ ನಾವು ಮಾಡಿಕೊಳ್ಬೇಕು. ಈಗ ನೋಡಿ ಇದರದ್ದು ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಬರಬೇಕು, ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ದಪ್ಪದಲ್ಲಿದ್ದರೆ ಒಳ್ಳೇದಾಗ್ತದೆ. ಈಗ ಸ್ವಲ್ಪ ತುಪ್ಪದಲ್ಲಿ ಬ್ರಷ್ ಮಾಡ್ಕೊಳ್ಳೋಣ ಇದನ್ನು. ತುಪ್ಪ ಹಾಕ್ಲಾ? ಹಾಂ, ಸಾಕಲ್ಲ? ಹಾಂ, ಸಾಕು. ಆ್ಯಸ್ ಯೂಶುವಲ್ ನಾವು ಆಪ ಮಾಡಿಕೊಳ್ತೇವಲ್ಲ ಅದೇ ರೀತಿಯಲ್ಲಿ ಲಿಡ್ ಇಡ್ಬೇಕು ಮೇಡಮ್ ಇದಕ್ಕೆ? ಇಲ್ಲಿ ಇಡ್ಲಿಕ್ಕೆ ಉಂಟು, ಅದು ಸ್ವಲ್ಪ ಹೋಲ್ಸ್ ಬರಬೇಕು, ಆಮೇಲೆ ಇಡಬೇಕು. ಅದರ ನಂತರ ಹೋಲ್ಸ್ ಬಂದ ಮೇಲೆ ಸ್ವಲ್ಪ ತುಪ್ಪವನ್ನು ಮೇಲಿಂದ ಹಾಕಿ ಮತ್ತೆ ಲಿಡ್ ಇಡುದು. ಓಕೆ, ಈಗ ಇದಕ್ಕೆ ಸ್ವಲ್ಪ ಮೇಲಿಂದ ತುಪ್ಪವನ್ನು ಹಾಕೊಳ್ಳೋಣ. ತುಪ್ಪ ಕೂಡ ಹಾಕ್ಕೊಳ್ಬೋದು. KC ಅವರ ಪ್ಯೂರ್ ಕೌಗಿ, ಅದರ ಅರೋಮಕ್ಕೇನೆ ಎಲ್ಲರೂ ಕೂಡ ಬಂದು ತಿನ್ಬೇಕು. ಸಾಕ ಇಷ್ಟು? ಸಾಕು. ಇನ್ನು ಸ್ವಲ್ಪ ಮುಚ್ಚೋಣ. 1-2 ನಿಮಿಷಗಳ ಕಾಲ ಅದನ್ನು ಹಾಗೆ ಬೇಯಿಸೋಣ. ಇದು ಈಗ ಯೂಶುವಲಿ ನಾವು ಆಪ ಎಲ್ಲ ಮಾಡಿದ್ರೆ ತಣ್ಣಗಾದ್ರೂ ಚೆನ್ನಾಗಿರುತ್ತೆ. ಹೌದು, ಇದು ಬಿಸಿ ತಣ್ಣಗಾದ್ರೂ ಚೆನ್ನಾಗಿರ್ತದೆ. ಯಾಕೆ ಹೇಳಿದ್ರೆ ಗೋಧಿ ಹಿಟ್ಟಲ್ಲ, ಗೋಧಿ ಹಿಟ್ಟಿದ ದೋಸೆಯನ್ನು ಸ್ವಲ್ಪ ತಣ್ಣಗಾಗಿ ನಾವು ತಿಂದ್ರೆ ಸಹ ಅದಕ್ಕೆ ಟೇಸ್ಟ್ ಇರ್ತದೆ ನೋಡಿ. ಹಾಗೆ ಇದು ಸ್ವಲ್ಪ ಗೋಧಿ ಹಿಟ್ಟಿನ ದೋಸೆ ಹಾಗೆ ನೀವು ಹೇಳಿದ ಹಾಗೆ ದೋಸೆ, ಆಪ, ಅಪ್ಪಂ ಇದೆಲ್ಲ ಅಕ್ಕ ತಂಗಿ ಇದ್ದಾಗ ಅವರದ್ದು ಇದು ಇದೇ ಬೇರೆ, ಎಂತ ಸೈಜ್ಗಳು ಬೇರೆ ಅಲ್ವಾ? ಸೇಮ್ ಫ್ಯಾಮಿಲಿ ಬೇರೆ ಬೇರೆ ಸೈಜ್ ಅಲ್ಲಿ. ಆಪದಲ್ಲಿ ಅರ್ಧ ಸಣ್ಣದು, ದೋಸೆ ದೊಡ್ಡದು, ಅಪ್ಪಂ ಇನ್ನೂ ಸಹ ಸಣ್ಣದು ಅಲ್ವಾ? ಸೊ ರೆಡಿ ಆಯ್ತು ಕಾಣ್ತದೆ. ಒಳ್ಳೆ ಹೋಲ್ಸ್ ಬಂದಿದೆ ಅಲ್ಲ? ಒಳ್ಳೆ ಹೋಲ್ಸ್ ಬಂದಿದೆ. ಹೇಗೆ ಬಂದಿದೆ ನೋಡಿ. ಇದು ಆಪದ ಕಾವಲಿಯಲ್ಲಿ ಇದ್ರೆ ಅದು ಇನ್ನೂ ಸಹ ಚೆನ್ನಾಗಿ ಬರ್ತದೆ. ಸೈಡಲ್ಲಿ ಒಳ್ಳೆ ಕ್ರಿಸ್ಪಿಯಾಗಿ ಸ್ವಲ್ಪ ಬಂದು ನಡುವಲ್ಲಿ ಇದು ಬರ್ತದೆ. ಇದು ನಮ್ಮ ಕಾವಲಿ ಈಗ ಚೇಂಜ್ ಆದ ಕಾರಣ ನೋಡಿ ಇದನ್ನು ತಿರುಗಿಸಿ ಸಹ ಹಾಕೊಳ್ಬಹುದು ನಾವು ಬೇಕಿದ್ದರೆ. ಅಗತ್ಯ ಇಲ್ಲ ನೋಡಿ, ಹೇಗೆ ಬಂತು ನೋಡಿ, ಹೋಲ್ಸ್ ಹೀಗೆ ಬರ್ತದೆ. ಹೌದು, ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು ಹೀಗೆ ಈ ರೀತಿ ಅಲ್ಲ? ತುಂಬಾ ಚೆನ್ನಾಗಿ. ಇದು ಮತ್ತೆ ಟೇಸ್ಟ್ ಅಷ್ಟೇ ರುಚಿಯಾಗಿರ್ತದೆ. ಆಫ್ ಮಾಡಿ. ಇದು ಖಾಲಿ ಇಷ್ಟೇ ಅಲ್ಲ, ಇದಕ್ಕೆ ಜೊತೆಗೆ ಮಾತ್ರ ಏನಾದ್ರೂ ಬೇಕೇ ಬೇಕು? ಜೊತೆಗೆ ಬೇಕಂತ ಏನಿಲ್ಲ. ಯಾಕಂದ್ರೆ ನಾವು
ಈಗ ಸಕ್ಕರೆ ಅದಕ್ಕೆ ಮಿಕ್ಸ್ ಮಾಡಿ ಮಾಡಿ ಹಾಕಿದರೆ ಉಂಟಲ್ಲ, ಏನು ಅದಕ್ಕೆ ಗೊತ್ತಿಲ್ಲ. ನನಗೆ ಸಕ್ಕರೆ ಏನು ಹಾಕ್ಲಿಲ್ಲ ಇದಕ್ಕೆ. ಸಕ್ಕರೆ ಹಾಕಿ ಮಾಡಿದ್ರೆ ಹೀಗೆ ಸಹ ತಿನ್ಬಹುದು. ಚೆನ್ನಾಗಿ ಬಂದಿದೆ, ಸೂಪರ್. ಒಳ್ಳೆ ಡಾಟ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ವಾವ್, ಅಕ್ಕಿ ಏನಾದರೂ ನೆನೆಸೋದಕ್ಕೆ ನೆನಪಿಲ್ಲ ಅಂತ ಹೇಳಿದ್ರೆ ಇದು ಬೆಸ್ಟ್ ವೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆದಂಥ ಆಪ ನಮಗೆ ಮಾಡೋಕ್ಕೆ ಗೊತ್ತಿದೆ ಅಂತ ಹೇಳಿದರೆ ಇದು ಡಿಫ್ರೆಂಟ್ ಆಗಿದೆ. ಗೋಧಿ ಹಿಟ್ಟಿನಿಂದ ತಯಾರಿಸಿದಂಥದ್ದು. ಸೊ ಗೋಧಿ ಹಿಟ್ಟಿನ ಆಪ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗೋಧಿ ಹಿಟ್ಟಿನ ಆಪ ತಯಾರಿಸುವ ವಿಧಾನ. ಮೊದಲು ತೆಂಗಿನ ತುರಿ, ಕುಚಲಕ್ಕಿ, ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಗೋಧಿ ಹಿಟ್ಟನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ. ಬಳಿಕ ಬಾಣಲಿಗೆ ಸ್ವಲ್ಪ ತುಪ್ಪ ಸವರಿ ಹಿಟ್ಟನ್ನು ಹುಯ್ದು ಮೇಲಿನಿಂದ ತುಪ್ಪ ಹರಡಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಆಪ ಸವಿಯಲು ಬಲು ರುಚಿ. ಬಿಸಿ ಬಿಸಿ ಆಪ ತಯಾರಾಯಿತು, ಬಟ್ ಅದ್ರ ಜೊತೆಗೆ ಚಟ್ನಿ ಕೂಡ ಬೇಕು. ಸೊ ಸಿಹಿ ಬೇಕಿದ್ರೆ ಸಕ್ಕರೆ ಹಾಕೊಂಡು ಮಾಡ್ಬೋದು ಅಂತ ಹೇಳಿದರು. ಬಟ್ ಇದಂತೂ ಖಾಲಿ ಸಪ್ಪೆ, ಸ್ವಲ್ಪ ಉಪ್ಪು ಮಾತ್ರ ಇದೆ. ಸೊ ಅದ್ರ ಜೊತೆಗೆ ಖಂಡಿತವಾಗ್ಲೂ ಚಟ್ನಿ ಬೇಕೇ ಬೇಕು. ಸೊ ನೆಕ್ಸ್ಟ್ ಯಾವುದೋ ಒಂದು ಸ್ಪೆಷಲ್ ಚಟ್ನಿ ಅಂತ ಹೇಳಿದರು, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀರು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಪ್ಯೂರ್ ಕೌಗಿ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಈಗ ಅಂದರೆ ಆಪ ಏನೋ ತಯಾರಾಯಿತು, ಅದಕ್ಕೆ ಚಟ್ನಿ ಬೇರೆ ಈಗ ತಯಾರಿಸ್ತಾ ಇದ್ದಾರೆ. ಯಾವ ಚಟ್ನಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಚಟ್ನಿ ಅಂತ ಹೇಳಿದ್ರಿ? ಈಗ ಕುಕ್ಕುಂಬರ್ನಿಂದ ಈಗ ಒಳ್ಳೆ ಮುಳ್ಳು ಸೌತೆ ಬರ್ತದೆ ಊರಿದ್ದು. ಅದು ಸಿಪ್ಪೆಯಲ್ಲಿ ಬಹಳ ಪೌಷ್ಟಿಕಾಂಶಗಳುಂಟು ಅಲ್ವಾ. ಹಾಗಾಗಿ ಈಗ ಇದನ್ನು ನೋಡಿ, ಬೇರೆ ನಾವು ಘಾಟಿ ಎಲ್ಲ ತರೋದಾದ್ರೆ ಇದನ್ನು ಹೀಗೆ 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 ಎಲ್ಲ ಮಾಡ್ಬೇಕು. ಇದನ್ನು ಹಾಗೆ ಮಾಡಬೇಕಂತ ಸಹ ಇಲ್ಲ. ಸೊ ಇದರನ್ನು ನಮ್ಗೀಗ ನಾವು ಸ್ವಲ್ಪ ಮಾಡೋದಾದ್ರೆ ಇದನ್ನು ಅರ್ಧ ಸಾಕು. ಓಕೆ, ನೋಡಿ ಎಷ್ಟು ಎಳೆಯದ್ದಾಗಿದೆ. ಸಪೋಸ್ ನೀವು ಘಾಟಿಯಲ್ಲಿ ಮಾಡೋದಾದ್ರೆ ಬೀಜ ಎಲ್ಲ ಇದ್ರೆ ಬೀಜ ಎಲ್ಲ ತೆಗೆದುಕೊಂಡು ಮಾಡಬೇಕು. ಬೀಜ ಇದ್ರೆ ಈ ಚಟ್ನಿ ಒಳ್ಳೇದಾಗೋದಿಲ್ಲ. ಹೀಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ಕೊಡಿ. ಜಟ್ಪಟ್ ಏನು ಅಂದ್ರೆ ನಾನು ಹೇಳಿದೆಲ್ಲ, ರಾತ್ರಿ ನೆನೆ ಹಾಕದಿದ್ರೆ ಪಟಪಟ ಇದೆಲ್ಲ ಇದ್ರೆ ಆಚೆಯಿಂದ ಏನು ಮಾಡ್ಲಿಕ್ಕೆ, ಏನು ರೆಡಿ ಮಾಡ್ಲಿಕ್ಕೆ ತಯಾರಿಲ್ಲ, ನೆನಪಿರ್ಲಿಲ್ಲ ಅಂದ್ರೆ ಈ ತರ. ಹೌದು, ಸ್ವಲ್ಪ ಇದಕ್ಕೆ ನಮ್ಮದು ನೋಡಿ ಬೆಳ್ಳುಳ್ಳಿ ಮನೆಯಲ್ಲಿ ಇರ್ತದೆ, 1-2 ಬೆಳ್ಳುಳ್ಳಿ ಹಾಕೊಳ್ಳೋದು, ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಬೋದು, ಇಲ್ಲದಿದ್ರೆ ನಡೀತದೆ. ಹಾಕ್ಲೇಬೇಕಂತ ಏನಿಲ್ಲ. ಇನ್ನು ಸ್ವಲ್ಪ ಹುಳಿ, ಚಟ್ನಿಗೆ ಬೇಕಿದಷ್ಟು ಹುಳಿ, ಮತ್ತೆ ತೆಂಗಿನ ತುರಿ. ಅದರ ಮೊದಲು ಎಷ್ಟು ಖಾರ ನಿಮ್ಗೆ ಎಷ್ಟು ಬೇಕು ರುಚಿ. ಹೌದು, ನಾನೀಗ 2 ಮೆಣಸನ್ನು ಹಾಕ್ತಿದ್ದೇನೆ. ಸ್ವಲ್ಪ ತೆಂಗಿನ ತುರಿ. ಬೇರೆ ಎಲ್ಲ ನಾವು ಯೂಶುವಲ್ ಚಟ್ನಿ ಮಾಡಿದ ರೀತಿಯಲ್ಲಿ ಬರೀ ಕುಕುಂಬರ್ ಒಂದು ಎಕ್ಸ್ಟ್ರಾ ಹಾಕುದು, ಅದು ಬಹಳ ಟೇಸ್ಟ್ ಆಗಿ ಬರ್ತದೆ. ರಿಫ್ರೆಶಿಂಗ್ ಕುಕುಂಬರ್ದು ಒಂದು ಅರೋಮಾನು ತುಂಬಾ ಚೆನ್ನಾಗಿರುತ್ತೆ. ನೀವು ಅದನ್ನೇ ದೋಸೆನೂ ಮಾಡಿದ್ರೆ ಇನ್ನೂ ಚೆನ್ನ. ಹೌದು ಹೌದು, ಅದರ ದೋಸೆ ಸಹ. ಇನ್ನೊಂದು ಕೇಳಲಿಕ್ಕಿತ್ತು, ಈಗ ನೀವು ಗೋಧಿ ಹಿಟ್ಟಿನಿಂದ ಆಪ ಮಾಡಿದ್ರಿ. ಸೊ ಇದೇ ಈಗ ಕುಕುಂಬರ್ ಇದೆ, ಅರ್ಧ ಕುಕುಂಬರ್ ಹಾಗೆ ಉಳಿತು, ಅದನ್ನ ಗ್ರೈಂಡ್ ಮಾಡುವಾಗ ಹಾಕೊಳ್ಬಹುದಾ ಈ ಆಪಕ್ಕೆ? ನಾನು ಟ್ರೈ ಮಾಡ್ಲಿಲ್ಲ, ಟ್ರೈ ಮಾಡಿ ನೀವೀಗ ನನಗೊಂದು ಐಡಿಯಾ ಕೊಟ್ಟಿಲ್ಲ ಅಲ್ವಾ? ಐ ಗೆಸ್ ಅದು ತುಂಬಾ ಚೆನ್ನಾಗಿ ಬರ್ಬೋದಾ ಏನು. ನಾನು ಅಕ್ಕಿಯನ್ನು ಈ ಕುಕುಂಬರ್ನೊಟ್ಟಿಗೆ ಹಾಕಿ ಮಾಡಿ ದೋಸೆ ಮಾಡಿದ್ದೇನೆ, ಇಡ್ಲಿ ಮಾಡಿದ್ದೇನೆ, ಮತ್ತೆ ಈ ಬಾಳೆ ಎಲೆಯಲ್ಲಿ ಅಕ್ಕಿಯೊಟ್ಟಿಗೆ ಈ ಒಂದು ಕುಕುಂಬರನ್ನು ಹಾಕಿ ಮಾಡಿದ್ರೆ ಅದರದೊಂದು ಇದುವೇ ಬೇರೆ. ಸೊ ನಾನು ಯೂಶುವಲಿ ನೀರ್ ದೋಸೆ ಮಾಡುವಾಗ ಖಾಲಿ ಅಕ್ಕಿ ಮಾತ್ರ ಹಾಕುದಿಲ್ಲ, ಈ ಕುಕುಂಬರ್ ಇದ್ರೆ ಅದನ್ನ ಹಾಕ್ತೇವೆ. ಅದರ ಒಂದು ಪರಿಮಳ ಚಂದ, ದೇಹಕ್ಕೂ ಬಹಳ ಒಳ್ಳೆಯದು. ಹಾಗಾಗಿ ಇದಕ್ಕೂ ಆಗಬಹುದೇನೋ, ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಉಪ್ಪನ್ನು ಹಾಕೊಳ್ತಿದ್ದೇನೆ, ರುಚಿಗೆ ತಕ್ಕಷ್ಟು.
ಉಪ್ಪು ಹಾಕು. ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ. ನೋಡ್ಕೊಳ್ಳಿ. ಸೊ ಗಟ್ಟಿ ಚಟ್ನಿ ಅಲ್ಲ, ಬೇಡ ತುಂಬಾ ಗಟ್ಟಿ ಸಹ ಬೇಡ, ಹದಾದಲ್ಲಿದ್ದ. ಒಂದು ವೇಳೆ ನಾವು ಒಗ್ಗರಣೆ ಕೊಡೋದಾದ್ರೆ ನೀರ್ ಚಟ್ನಿ ಮಾಡಿ ಒಗ್ಗರಣೆ ಕೊಡ್ಬೋದು, ಮಾಡ್ಬೋದು. ಈಗ ನಾನು ಇವತ್ತು ಒಗ್ಗರಣೆ ಕೊಡ್ತಾ ಇಲ್ಲ, ಒಗ್ಗರಣೆ ಏನಿಲ್ಲ, ಸಾಸಿವೆ ನಾವು ಆಸ್ ಯೂಶುವಲ್ ಕೊಡುವಂತ ಸಾಸಿವೆ, ಉದ್ದಿನ ಬೇಳೆ ಮತ್ತೆ ಕರಿಬೇವಿನ ಸೊಪ್ಪು ಅಷ್ಟರಲ್ಲಿ ಕೂಡ ನೀರ್ ಮಾಡಿ ಮಾಡಿದ್ರೆ ಅದು ಸಹ ಚೆನ್ನಾಗಿರುತ್ತೆ. ಈಗ ನಾವು ಸ್ವಲ್ಪ ಹದಾದಲ್ಲಿ ದಪ್ಪದಲ್ಲಿ ಅಂದ್ರೆ ಅದು ತಿನ್ಲಿಕ್ಕೆ ಹೀಗೆ ಮುಳುಗಿಸ್ಲಿಕ್ಕೆ ಬೇಕಿದ್ರೆ ಅದು ಮಾಡ್ತೀವಿ. ಇದೀಗ ನಾವು ದೋಸೆ ತಿನ್ಲಿಕ್ಕೆ ಮಾಡ್ತಿದ್ದೇವಲ್ಲ, ಸಪೋಸ್ ನಿಮ್ಗೆ ಅನ್ನಕ್ಕೆ ಬೇಕು ಅಂತ ಅನ್ನಕ್ಕೆ ಊಟ ಮಾಡುವಾಗ ಬೇಕೆ ಸೈಡ್ ಡಿಶ್ ಆಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಇದೇ ಕುಕುಂಬರ್ ಅನ್ನು ಸ್ಕ್ರೇಪರ್ ಅಲ್ಲಿ ಸ್ಕ್ರೇಪ್ ಮಾಡಿ ಸಣ್ಣ ಸಣ್ಣದಾಗಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಅದು ಮಾಡಿದ್ರೆ ಸಹ ಬಹಳ ಚೆನ್ನಾಗಿ ಇದೆ. ಮತ್ತೆ ಅದೇ ಆಗ್ಲೇ ಹೇಳಿದ ಅದು ಬರ್ತದೆ. ಪುನಃ ನಮ್ಗೆ ತಿನ್ನುವ ಒಂದು ಬೈಟ್ಸ್ ಅದರದ್ದೇ ಸಿಗುವಾಗ ಅದು ಸ್ವಲ್ಪ ಒಂದು ಸೂಪರ್ ಊಟಕ್ಕೆ ಅನ್ನಕ್ಕೆ ಉಂಟಲ್ಲ ಅದು ಬಹಳ ಚೆನ್ನಾಗಿರ್ತದೆ. ಇದೀಗ ಇದಕ್ಕೆ ನೋಡಿ ಒಗ್ಗರಣೆ ನಾನು ಹೇಳಿದರೆ ಒಗ್ಗರಣೆಯೂ ಕೊಡ್ಬೋದು. ಸೊ ಇದು ರೆಡಿ ಆಯ್ತು, ಏನಿಲ್ಲ, ರೆಡಿ ಚಟ್ಪಟ ಚಟ್ನಿ ತಯಾರಿ. ಸೊ ಸರ್ವ್ ಮಾಡಿ. ಏನು ಘಮ ಘಮ ಹೇಳ್ತದೆ ಕಾಲ, ಇದರದ್ದು ಕುಕುಂಬರಿದ ಸ್ಮೆಲ್ಲೇ ಬಹಳ ಚೆನ್ನಾಗಿರ್ತದೆ. ಹಾಗಾದ್ರೆ ರುಚಿಕರವಾದ ಹಾಗೂ ಆರೋಗ್ಯಭರಿತವಾದ ಹೇಳ್ಬೋದು ಚಟ್ನಿ ತಯಾರು. ಸೊ ಕುಕುಂಬರ್ ಚಟ್ನಿ. ಥ್ಯಾಂಕ್ ಯು ಮೇಡಮ್. ಸೊ ಈ ಕಡೆ ನಾವು ತೆಕ್ಕರೆದ ಅಡ್ಡಿ ಅಂತ ಬೇರೆ ಮಾಡ್ತೀವಿ, ಅದನ್ನು ದೋಸೆಗೂ ಬಳಸ್ತೀವಿ. ಬಟ್ ಇದು ಚಟ್ನಿ. ಸೊ ಹೇಗೆ ತಯಾರಿಸೋದು ಈ ಕುಕುಂಬರ್ ಚಟ್ನಿ ಮತ್ತೊಮ್ಮೆ ನೋಡಿ. ಸೌತೆಕಾಯಿ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಸೌತೆಕಾಯಿಯನ್ನು ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಹಸಿಮೆಣಸು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ದೋಸೆ ಆಪದೊಂದಿಗೆ ಸವಿಯಲು ಸೌತೆಕಾಯಿ ಚಟ್ನಿ ತಯಾರು. ಸರಿ ಮೇಡಮ್. ಸೊ ಟೇಸ್ಟ್ ನೋಡೋಣ. ಇದರಲ್ಲಿ ಯಾವ್ದು ಫಸ್ಟ್ ಇದು ಹೇಳಲಿಕ್ಕಿಲ್ಲ, ಬಟ್ ಐ ಟೇಸ್ಟ್ ದಿಸ್ ಹಾಗೆ. ಸೊ ಫಸ್ಟ್ ಇದನ್ನು ಟೇಸ್ಟ್ ನೋಡೋಣ. ಸಿಹಿ ಇದ್ರೂ ಕೂಡ ಇದು ಹಾಗೆ ತಿನ್ಬೋದು. ಹೌದು, ಬಟ್ ಇದಕ್ಕೆ ಕಾಂಬಿನೇಷನ್ಗೆ ಬೇಕೇ ಬೇಕು ಅಲ್ವಾ? ಹೀಗೆ ಮಾಡಿದ್ರೆ ಸಕ್ಕರೆ ಹಾಕಿದ್ರೆ ಸೀದಾ ಕಣ್ಣು ಮುಚ್ಚಿ ತಿನ್ಬೋದು. ಸೊ ಇದು ಟೇಸ್ಟ್ ನೋಡೋಣ. ಇದು ಕಾಂಬಿನೇಷನ್ ನೀವು ಮಾಡ್ತಾ ಇರಬೇಕು, ಈ ಕಡೆ ತಿಂತಾ ಇರ್ತಾರೆ, ಮಾಡ್ತಾ ಇರಬೇಕು, ತಿಂತಾ ಇರ್ತಾರೆ. ತುಂಬ ಚೆನ್ನಾಗಿದೆ. ಇದು ಸಾಫ್ಟ್ ಆಗು ಬಂದಿದೆ. ಯೂಶುವಲಿ ನಾವು ಅಕ್ಕಿಯಿಂದ ಎಲ್ಲ ಮಾಡುವಾಗ ಸ್ವಲ್ಪ ಗಟ್ಟಿ ಬರುತ್ತೆ, ಇದು ಸಾಫ್ಟ್ ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕೆಲವರಿಗೆ ಎಲ್ಲ ಅಕ್ಕಿದೇ ಬೇಡ ಅಂತ ಯಾರೆಲ್ಲ ಪ್ರಿಫರ್ ಮಾಡ್ತಾರೆ ಅವ್ರಿಗೆ ಇದು ಬೆಸ್ಟ್. ಕೆಲವರು ಅಕ್ಕಿಯನ್ನು ತುಂಬಾ ಹೆಚ್ಚು ಯೂಸ್ ಮಾಡೋದಿಲ್ಲ. ಸ್ವಲ್ಪ ನಾವು ಏಜ್ ಆದ ಹಾಗೆ ನಮ್ಗೆ ಏನಾಗ್ತದೆ ಹೇಳಿದ್ರೆ ಅನ್ನ ತಿಂದು 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 ನಮ್ಗೆ ಸಾಕಾಗ್ತದೆ. ಆಗ ರಾತ್ರಿ ಹೊತ್ತಿನಲ್ಲಿ ಏನಾದ್ರೊಂದು ಗೋಧಿಯಿಂದ ಏನಾದ್ರೂ ಮಾಡಿ ತಿನ್ನುವ ಅಂತ ಆಗ್ತದೆ. ಕಡಿಲಿಕ್ಕೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹೆಚ್ಚು ಬೇಕಾಗ್ತದೆ. ಹಾಗೆ ಹೀಗೆ ಒಂದು ಮಾಡಿ ತಿಂದರೆ ಇದು ಬೆಸ್ಟ್ ಇದೆ. ಚಪಾತಿ ಎಲ್ಲ ಬೇಡ ಅಂತ ಹೇಳಿದ್ರೆ ಈ ತರ ಗೋಧಿ ಹಿಟ್ಟಿಂದ ಕೆಲಸ ಅಲ್ಲ, ಬಟ್ ಅದು ಆ ಥರ ಬೇಡ ಅಂತ ಹೇಳಿದ್ರೆ ಇದನ್ನ ಕೂಡ ಮಾಡ್ಕೊಳ್ಬೋದು. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಇನ್ಸ್ಟಂಟ್ ಆಗಿ ಜಟ್ಪಟ್ಟಾಗಿ ಗೋಧಿ ಹಿಟ್ಟಿನಿಂದ ಹೇಗೆ ಅಪ್ಪ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಜಟ್ಪಟ್ ಇನ್ಸ್ಟಂಟ್ ಟೇಸ್ಟಿ ರೆಸಿಪಿ ಹೇಳ್ಕೊಟ್ಟಿದ್ರಿ. ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಎಷ್ಟೇ ಗೋಧಿ ಹಿಟ್ಟಿಂದ ತಿನ್ನಿ, ಬಟ್ ಮಧ್ಯಾಹ್ನದ ಊಟಕ್ಕೆ ಒಂದು ಕುಚ್ಚಲಕ್ಕಿ ಇಲ್ಲದಿದ್ರೆ ಆಗೋದಿಲ್ಲ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಬೆಸ್ಟ್. ಅದಕ್ಕೆ ಹೌದಪ್ಪ, ಕರಾವಳಿಗರಿಗೆ ಅನ್ನವೇ ಅವರದ್ದು ಪ್ರಾಣ. ಇದು ಬೇಕೇ ಬೇಕು. ಖಂಡಿತವಾಗ್ಲು ಅನ್ನದ ಜೊತೆಗೆ ಏನಾದರೂ ತರಕಾರಿಯಿಂದ ಅಥವಾ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿದರೆ ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ. ನಾನಾರವರ ಮಸಾಲ, ಸೊ ಗೀರೋಸ್ ಮಸಾಲ, ಹಾಗೆ ಕುಂದಾಪುರ ಚಿಕನ್ ಮಸಾಲ, ಡಿಫ್ರೆಂಟ್ ಮಸಾಲಾಸ್ ಇದೆ. ಫಿಶ್ ಫ್ರೈ ಮಸಾಲ ಕೂಡ ಇದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಯಾವಾಗಲೂ ಟ್ರೈ ಮಾಡ್ತಾ ಇರ್ತೇನೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಬೆಳಕಿನ ಬ್ರೇಕ್ಫಾಸ್ಟ್ ಎಲ್ರಿಗೂ ಕೂಡ ಟೆನ್ಷನ್.
ಸೊ ಅದಕ್ಕೆ ಮೊದಲೇ ನೀವೇನು ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿದರೆ ಇಲ್ಲಿದೆ ನೋಡಿ ಸೊಲ್ಯೂಷನ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.